ನಾವಲ್ಲಿ ಸತ್ಯವನ್ನು ಹುಡುಕಿದ್ದೇವೆ. ಅಲ್ಲಿ ದೇವರನ್ನು ನೋಡಿದ್ದೆ ನಾವು ಧರ್ಮಸ್ಥಳದಲ್ಲಿ. ನಾವು ಸೌಜನ್ಯನ ಆತ್ಮದಲ್ಲಿ ಅವಳ ಬಾಡಿ ಒಳಗೂ ಕೂಡ ದೇವರನ್ನೇ ನೋಡಿದ್ದು. ಅದಕ್ಕೋಸ್ಕರ ಆ ಹೋರಾಟಕ್ಕೆ ಇಳಿದದ್ದು. ಇನ್ನಿಲ್ಲಿ ಸಾಯಬಾರ್ದು, ಇನ್ನು ಧರ್ಮಸ್ಥಳದಲ್ಲಿ ಸಾಯಬಾರ್ದು. ಈ ರೀತಿ ಆ ಹುಡುಗಿಯನ್ನು ಹೇಗೆ ಕೊಂದಿದ್ದಾರೆ ಅಂತೇಳಿ ನೀವು ಇದಿದೆಲ್ಲ ಮೊನ್ನೆ ಬಿಡುಗಡೆ ಆದಂಥ ಒಂದು ಜಡ್ಜ್ಮೆಂಟ್ ಕಾಪಿ ನೋಡಿ. ನೀವು ನೋಡಿದ್ದೀರಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಆ ನೋಡಿದ್ರೆ ನಿಮಗೆ ಅನಿಸ್ತದೆ ಆ ಹುಡುಗಿ ಏನಾಗಿ ಸತ್ತದ್ದು ಅಂತೇಳಿ, ಯಾವ ರೀತಿ ಸಾಯಿಸಿದ್ದಾರೆ ಅಂತೇಳಿ. ಆ ಘಟನೆ ಅವತ್ತು ನಮ್ಮ ಕಣ್ಣ ಎದುರುಗಡೆ ಬಂದಿದೆ. ಆದ್ರೂ ನಾನು ಹೇಳಿದ್ದು ಆ ಮಂಜುನಾಥ, ಆ ಅಣ್ಣಪ್ಪ, ಅವನ ಕಣ್ಣು ಹೊಡೆದಿಲ್ಲ, ಅಣ್ಣಪ್ಪಂದು ಕಣ್ಣು ಹೊಡೆದಿಲ್ಲ, ಮಂಜುನಾಥಂದು ಕಣ್ಣು ಹೊಡೆದಿಲ್ಲ. ನೋವಲ್ಲಿ ಹೇಳಿದ್ದೇನೆ ಅವತ್ತು ಕೂಡ, 3ನೇ ದಿವಸ ಕೂಡ ಹೇಳಿದ್ದೇನೆ ನಾನು ಬರೆದಿಲ್ಲ ಅಲ್ಲಿಗೆ ಅಂತೇಳಿ. ಆದರೂ ಈ ಇನ್ಸ್ಪೆಕ್ಟರ್ ಕೊಂಡೋಗಿ ನನ್ನಲ್ಲಿ ಹಾಕಿದ, ಸುದರ್ಶನ್ ಅಂತೇಳಿ, ಅವನ ಲಾಭಕ್ಕೋಸ್ಕರ ನನ್ನನ್ನು ಕರೆಸಿ. ಅದರಲ್ಲಿ ಆಗಲಿಲ್ಲ. ಮರುದಿವಸ ನನ್ನ ಮೇಲೆ FIR ಮಾಡಿಸಿದ್ರು. FIR ಮಾಡಿಸಿ ನಾನ್ ಬೇಲೇಬಲ್ ಕೇಸ್ ಹಾಕಿದ್ರು. ಅಲ್ಲಿ ನಾನು ಇನ್ನೇನಾದ್ರು ಈ ಹೋರಾಟಕ್ಕೆ ಇಳಿದರೆ ಇದರಲ್ಲಿ ಸತ್ಯ ಹೊರಗೆ ಬರ್ತದೆ, ನನ್ನನ್ನು ಫಿನಿಶ್ ಮಾಡಲಿಕ್ಕೆ ನೋಡಿದ್ರು, ಎನ್ಕೌಂಟರ್ ಮಾಡಿಸಿ. ಎಲ್ಲ ನಾಟಕಗಳು ನಡೆದಿದೆ. ಇದನ್ನು ಹೇಳಿ ಹೇಳಿ ಸುಸ್ತಾಯಿತು ನನಗೆ. ಅದೇ ಮಾತಾಡಬೇಕಾದ್ರೆ ನೀವು 1 ವಾರ ಕೂತ್ರೆ ಸಹ ಮಾತಾಡ್ತೇನೆ ನಾನು. ಆ ಒಂದು 4-5 ದಿವಸದ ಘಟನೆ ಏನೇನಾಗಿದೆ ಅದಷ್ಟು ಸೂಕ್ಷ್ಮವಾಗಿ ಗಮನಿಸಿದರೆ 100ಕ್ಕೂ 100 ಸೌಜನ್ಯಳ ಅತ್ಯಾಚಾರ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರಂತೇಳಿ ಯೋಗೀಶನಿಗೆ ಗೊತ್ತಿದೆ, ರೇಷ್ಮಗೆ ಗೊತ್ತಿದೆ, ಡಾಕ್ಟರ್ ಆದಮ್ಗೆ ಗೊತ್ತಿದೆ, ಭಾಸ್ಕರ್ ರೈಗೆ ಗೊತ್ತಿದೆ. ಅದರ ಜೊತೆಯಲ್ಲಿ ಇನ್ಕ್ವೈರಿಯಲ್ಲಿದ್ದ ಪೊಲೀಸ್ನವರಿಗೆ ಗೊತ್ತಿದೆ ಯಾವ ಯಾವ ನಾಟಕಗಳನ್ನು ಮಾಡಿದ್ದಾರೆ ಅಂತೇಳಿ, ಯಾವ ಯಾವ ಇದರಲ್ಲಿ ಇದನ್ನು ಮುಚ್ಚಿಸಿದ್ದಾರೆ ಅಂತೇಳಿ. ನಿಮಗೆ ಖಾಲಿ ಒಂದು ಹೇಳ್ತೇನೆ ನಿಮಗೆ, ಒಂದು ಡೇ ಫಸ್ಟಿಂಗ್ ಅಂತೇಳಿ ನೋಡಿ. ಆ ಹುಡುಗಿಗೆ ವಯಸ್ಸೆಷ್ಟು? 17 ವರ್ಷ. 17 ವರ್ಷ ಅಪ್ರಾಪ್ತ ಬಾಲಕಿ. ಏನು ಕೇಸ್ ಹಾಕಬೇಕಿತ್ತು? FIR ಮಾಡಲಿಲ್ಲ. ಅದನ್ನು 356A ಹಾಕಬೇಕಿತ್ತು, ಅದನ್ನು ಮಾಡಲೇ ಇಲ್ಲ. ಬರೇ ಒಂದು ಪಾಯಿಂಟ್ ಇಟ್ಕೊಂಡು ಈ ಯೋಗೀಶನ್ನು ಜಾಡಿಸಿದ್ರೆ ಇವರನ್ನೆಲ್ಲ ನಮ್ಮ ಟ್ಯಾಕ್ಸ್ ತಿಂದು ಬದುಕುವಂಥ ನಾಯಿಗಳು ಇವರು, ಈ ಪಾಪಿಗಳು. ಇವರು ಸಮಾಜವನ್ನು ನಾವು ರಕ್ಷಣೆ ಮಾಡುವವರು. ಏನು ಇವತ್ತು ಪೊಲೀಸಿನ ಕೈಯಲ್ಲಿ ಇರ್ತದಲ್ಲ ಒಂದು ಇಷ್ಟು SP ಕೈಯಲ್ಲೆಲ್ಲ ಇರ್ತದೆ ಇಷ್ಟು ಲಾಠಿ, ಅದು ಏನದು? ಧರ್ಮದಂಡ. ಅದು ಗೊತ್ತಿದೆ ಇವರಿಗೆ ಧರ್ಮ ಅಂದರೆ ಏನು ಅಂತೇಳಿ. ಪಾಪಿಗಳಿಗೆ ಮಾಡಿದ ತಪ್ಪಿಗೆ ಇವರು ಸಂತಾನ ಕುಟುಂಬ ಅನಾಹುತ ಆಗಿ ಸಾಯ್ತದೆ. ಇನ್ನು ಮುಂದಕ್ಕೆ ಗೊತ್ತಾಗ್ತದೆ. ಇನ್ನು ಇವತ್ತು ಯೋಗೀಶನ್ಗೆ ಏನಾಗ್ತದೆ ನೋಡಿ ಮುಂದಕ್ಕೆ. ಖಂಡಿತ ಅವನು ಮುನ್ನೆಲೆಗೆ ಬರಲೇಬೇಕು ಈ ಕೇಸಲ್ಲಿ. ಇಲ್ಲಾದ್ರೆ ತಪ್ಪು ಒಪ್ಕೊಳ್ಬೇಕು. ಈ ರೀತಿ ತಪ್ಪು ಮಾಡಿ ಬಚಾವಾಗಲಿಕ್ಕೆ ನನ್ನ ಹತ್ರ ಹೇಳಿದ್ದಾನೆ ಅವನು, ಅಣ್ಣ ನಾನು ಇಷ್ಟೆಲ್ಲ ಮಾಡದಿದ್ದರೆ ಗಣಪತಿಯಾಗಿ ನನ್ನನ್ನು ಸಾಯಿಸಿಬಿಡ್ತಿದ್ರು ಅಂತೇಳಿ. ಹೋಗಪ್ಪ ಕೋರ್ಟಲ್ಲಿ ಹೇಳು ನೀನು ಅದನ್ನು. ರೇ ಯೋಗೀಶ, ಕೋರ್ಟಲ್ಲಿ ಹೇಳು, ನಿಮ್ಮ IR ಆಫೀಸರ್ಗೆ ಹೇಳು. ನಿನ್ನನ್ನು ಎದುರಿಸಿದಲ್ಲ ಯಾರಪ್ಪ? ಒಂದು ಅಯ್ಯೋವನ್ನು ಎದುರಿಸಬೇಕಾದ್ರೆ ಅಯ್ಯೋ ತನಿಖೆ ಮಾಡ್ತಿದ್ದಾಗ ಕೋರ್ಟು ಕೂಡ ಅದಕ್ಕೆ ಪ್ರವೇಶ ಆಗ್ಲಿಕ್ಕಿಲ್ಲ ಅಂತೆ. ಹಾಗಾದ್ರೆ ನಿನ್ನನ್ನು ಎದುರಿಸಿದಂಥ ಜನಗಳು ಯಾರಪ್ಪ? ನಾನು ಎದುರಿಸ್ಲಿಕ್ಕೆ ಆಗ್ತದ? ಸಾಮಾನ್ಯ ಜನ ಒಬ್ಬ ಫೋನ್ ಮಾಡಿ ಯೋಗೀಶ ಮಾಡಬೇಡ ಹೇಗೆ ಅಂತ ಹೇಳಲಿಕ್ಕಾಗುತ್ತಾ? ಅದ್ರ ಹಿಂದ್ಗಡೆ ಇರೋ ಶಕ್ತಿ ಯಾವುದು ಆಗ ಗೊತ್ತಾಗೋದಿಲ್ಲ. ಯಾಕೆ ಮಾಡಬೇಕಪ್ಪ? ಯಾರೋ ಮಾಡಿದ್ದಾದ್ರೆ ಇವ್ರಿಗೇನು ತಲೆ ಬಿಸಿಯಪ್ಪ? ಧರ್ಮಸ್ಥಳದವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರೇ. ವೀರೇಂದ್ರ ಹೆಗ್ಡೆ ಅವರು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರಿಲ್ಲ ಇವರಿಲ್ಲ. ಹಾಗಾದರೆ ಇವರಿಗೆಲ್ಲ ವಿಷಯ ಗೊತ್ತಿದೆ. ಹಾಗಾದರೆ ಯಾರ್ಯಾರು ಅಂತೇಳಿ ಬಾಯಿ ಬಿಡಲಿ ಅಲ್ವಾ?